ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ನಾಯಕರಿಗೆ ವಂದಿಸಿ, ಹಾಗೆ ಎಲ್ಲ ನನ್ನ ಯುವಕ ಕಾಂಗ್ರೆಸ್ಸಿನ ನನ್ನ ಸಹೋದರರಿಗೂ ಸ್ವಾಗತಿಸಿಕೊಂಡು, ಸರ್, ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ನಮ್ಮ ದೇಶದಲ್ಲಿ ನಡೆಯಿತು. ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನ ಹೇಳಲಿಕ್ಕೆ ನೆನಪಿಸ್ತೇನೆ. ಕಾರ್ಯನಿರತ ವ್ಯಕ್ತಿಗೆ ಕೆಲಸವೇ ವಿಶ್ರಾಂತಿ, ಸೋಮಾರಿಗೆ ಸುಮ್ಮನಿರುವುದೇ ಲೇಸು. ಈಗಿನ ಯುವಕ ಕಾಂಗ್ರೆಸ್ ಅಧ್ಯಕ್ಷ ಲುಕ್ಮಾನ್ ಅವರು ಸ್ವಾಮಿ ವಿವೇಕಾನಂದರ ಮಾತಿನಂತೆ ಇಡೀ ಒಬ್ಬ ಕಾರ್ಯನಿರತ ವ್ಯಕ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಸ್ವಾಮಿ ವಿವೇಕಾನಂದರ ಮಾತನ್ನ ಎತ್ತಿದೆ ಅಂತ ಹೇಳಿದ್ರೆ, ಒಬ್ಬ ಯುವ ಶಕ್ತಿ ಈ ದೇಶವನ್ನ ಮುನ್ನಡೆಸಲಿಕ್ಕೆ ಸಾಧ್ಯ. ಹಾಗೆ ಶ್ರೀನಿವಾಸ್ ಸರ್ ಅವರು ಒಬ್ಬ ಸಹೋದರ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕಾದ್ರೆ ಯುವಕ ಶಕ್ತಿ ಎದ್ದಾಗ ಮಾತ್ರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಚುಕ್ಕಾಣಿಯನ್ನ ಹಿಡಿಬಹುದು ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಬಿಜೆಪಿಯನ್ನ ತೊಲಗಿಸಬೇಕಾದ್ರೆ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ದೇಶಕ್ಕೆ ಮೋದಿ ಹಠಾವೋ ಕಾಂಗ್ರೆಸ್ ಹೋಗ್ಬೇಕು, ಕಾಂಗ್ರೆಸ್ ಆಡಳಿತ ಬರಬೇಕಾದ್ರೆ ಯುವಕ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ರೀತಿ ಹೋರಾಟ ಆಯ್ತಾ, ಈ ಬಿಜೆಪಿ ಆಡಳಿತ ತೊಲಗಬೇಕಾದ್ರೂ ಕೂಡ ಕಾಂಗ್ರೆಸ್ ಅದೇ ಚಳುವಳಿಯನ್ನ ಮಾಡಿದಾಗ ಮಾತ್ರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದು ಈ ಯುವಕರಿಂದ ಸಾಧ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ಕೊಂಡು, ಬಹಳಷ್ಟು ಅತ್ಯುತ್ತಮ ಕಾರ್ಯಕ್ರಮ ಆಗಿದೆ. ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಹುಮ್ಮಸ್ಸಾಗಿದೆ. ಬಹುಶಃ ನಮ್ಮ ಶಾಸಕರು, ನಾನು ಹೇಳಲೇಬೇಕು ಸರ್, ನಮ್ಮ UT ಖಾದರ್ ಅವರು ಇವತ್ತು ಒಬ್ಬ ಡೈನಾಮಿಕ್ MLA. ನೀವು ನೋಡಿದ್ರಿ, ಎಷ್ಟು ಜನ ಗಮನಿಸಿದ್ದೀರೋ ಗೊತ್ತಿಲ್ಲ, ನಾನಂತೂ ಗಮನಿಸಿದ್ದೆ. ಆ ವೇದಿಕೆಯಲ್ಲಿ ಕೂತಿದ್ರು ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಪಕ್ಕ ಕೂತಿದ್ರು. ಎಷ್ಟು ಜನ ಕಾರ್ಯಕರ್ತರು ಬಂದು ಫೋಟೋವನ್ನ ತೆಗೆಸಿ ಅವಕಾಶ ಮಾಡಲಿಕ್ಕೆ ಕೊಟ್ರಲ್ಲ, ಅದು ನಾಯಕತ್ವ ಗುಣ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಒಬ್ಬ ಡೈನಾಮಿಕ್ ಲೀಡರ್. ನಾನು ಬೆಳಿತೇನೆ, ಪಕ್ಕದವರನ್ನು ಬೆಳೆಸ್ತೇನೆ, ನನ್ನ ಒಟ್ಟಿಗೆದ್ದವರನ್ನು ಬೆಳೆಸ್ತೇನೆ ಅಂತ ಮಹಾ ಗುಣ ಉಂಟಲ್ಲ, ಅದು UT ಖಾದರ್ ಅವರಿಗೆ ಇದೆ ಅನ್ನೋದನ್ನ ನಾನು ಒಬ್ಳು ಸಹೋದರಿಯಾಗಿ, ರಕ್ಷಾ ಬಂಧನದ ದಿನ ಸರ್ ಯಾವಾಗಲೂ ಅವರಿಗೆ ರಾಖಿ ಕಟ್ತೇನೆ. ಈ ವರ್ಷ ಅವರು ಗುಲ್ಬರ್ಗದಲ್ಲಿದ್ರು. ರಕ್ಷಾ ಬಂಧನದ ದಿನ ಅವರೆಲ್ಲರೂ ನಮಗೆ ಸಹೋದರ ಇದ್ದಾಗೆ. ಒಂದು ಹೇಗೆ ಅಂತ ಹೇಳಿದ್ರೆ, ಅವರ ಎದುರಿಗೆ ಹೊಗಳುವುದಿಲ್ಲ, ಒಬ್ಬ UT ಖಾದರ್ ನಮಗೆ ತಾಯಿ ಇದ್ದಾಗೆ. ಈ ಕ್ಷೇತ್ರದಲ್ಲಿ ಎಲ್ಲರನ್ನ, ಎಲ್ಲಾ ಧರ್ಮದವರು, ನಾನೊಬ್ಳು ಸಣ್ಣ ಜಾತಿಯವಳು ಸರ್, ಹಿಂದುಳಿದ ವರ್ಗಕ್ಕೆ ಸೇರಿದವಳು. ನನ್ನನೀಗ ಮಾತಾಡಿಸ್ಬೇಕು ಅಂತ ಅವ್ರಿಗೆ ಏನು ಇರಲಿಲ್ಲ, ಆದ್ರೆ ಅವರ ಒಟ್ಟಿಗೆ ಎಲ್ಲರೂ ಬೆಳಿಬೇಕು, ಎಲ್ಲರ ಪರಿಚಯ ಆಗ್ಬೇಕನ್ನುತ್ತ ನಾಯಕತ್ವ ಉಂಟಲ್ಲ, ಆ ಗುಣ UT ಖಾದರನ್ನ ಮೇಲಕ್ಕೆ ಕೊಂಡೊಯ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ಕೊಂಡು, ಶ್ರೀನಿವಾಸ್ ಸರ್, ನೀವು ದೇಶದೆಲ್ಲೆಡೆ ಇವತ್ತು ಹೋಗ್ತೀರಿ, ನೀವು ದೇಶದೆಲ್ಲೆಡೆ ಹೋಗ್ತೀರಲ್ಲ ಸರ್, ಇಡೀ ರಾಜ್ಯಕ್ಕೆ ಹೋಗ್ತೀರಿ, ಜಿಲ್ಲೆಗಳಿಗೆ ಹೋಗ್ತೀರಿ. ತಾವು ಅವರು ಮಾಡುವಂತಹ ಕೆಲಸ ಕಾರ್ಯಗಳು ಇವತ್ತು ನಮ್ಮ ಎಲ್ಲ ಹಿರಿಯ ಶಾಸಕರುಗಳಿದ್ದಾರೆ, ಎಲ್ರಿಗೂ ಹೇಳಬೇಕು. ಎಲ್ಲರನ್ನ ಪ್ರೀತಿಸಿಕೊಂಡು ಒಗ್ಗೂಡಿಸಿಕೊಂಡು ಹಿಂದಿನದ್ದನ್ನು ಇಟ್ಕೊಂಡು ಹೋದ್ರೆ ಆಗುದಿಲ್ಲ. ಈಗ ಬದಲಾವಣೆ ಆಗಿದೆ ಕಾಲ. ಯುವಕರು, ಮಹಿಳೆಯರು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಹೋದಾಗ ಮಾತ್ರ ಒಬ್ಬ MLA ಗೆಲ್ಲಿಕ್ಕೆ ಸಾಧ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸುತ್ತಾ, ಖಂಡಿತವಾಗಿಯೂ ಕೂಡ ಈ ಕಾರ್ಯಕ್ರಮ ಶುಭವಾಗಿದೆ. ನಮ್ಮ ಮುಡಿಪು ಬ್ಲಾಕ್ ಪ್ರಶಾಂತ್ ಕಾಜ್ ಅವರು ಹಾಗೆ ಸಂತೋಷ್ ಶೆಟ್ಟಿ ಅವರು, ಎರಡು UT ಖಾದರ್ ಕಣ್ಣುಗಳಿದ್ದಾಗೆ. ಪ್ರಶಾಂತ್ ಕಾಜ್ ಅವರು ಮತ್ತು ಸಂತೋಷ್ ಶೆಟ್ಟಿ ಅವರು, ಅವರ ರೈಟ್ ಲೆಫ್ಟ್ ಇಬ್ರು ಎರಡು ಕಣ್ಣುಗಳು. ಹಾಗೆ ಇವತ್ತು ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರು ನವಾಜ್ ಮತ್ತೆ ನಮ್ಮ ಫಿರೋಜ್ ಇಬ್ರು ಕೂಡ ಹಾಗೆ ಒಳ್ಳೆ ಯುವಕ ಶಕ್ತಿಗಳಿದ್ದೀರಿ. ನಾವು ನಿಮ್ ಜೊತೆ ಸಹೋದರಿಯಾಗಿದ್ದೇವೆ. ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋಣ, ನಾವು ನೀವು ಎಲ್ಲರೂ ಜೊತೆಗೂಡಿಕೊಂಡು ಕೊಂಡಡಿಸೋಣ. ಹಾಗೆ ಈ ಕಾರ್ಯಕ್ರಮವನ್ನ ಸಂಘಟಿಸಲಿಕ್ಕೆ ನಮ್ಮ ಮುಡಿಪು ಬ್ಲಾಕಿನ ಜಲೀಲ್ ಇರ್ಬೋದು, ನಾಸಿರ್ ಇರ್ಬೋದು, ಹೈದರ್ ಇರ್ಬೋದು, ಯುವಕ ಕಾಂಗ್ರೆಸ್ ನವಾಜ್ ಇರ್ಬೋದು, ಎಲ್ಲ ನಮ್ಮ ಮುಡಿಪು ಬ್ಲಾಕಿನ ಪ್ರತಿಯೊಬ್ಬ ಪದಾಧಿಕಾರಿಗಳನ್ನು ಬಂದವರನ್ನು ಕೂಡ ನಾನು ವಂದಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ, ಒಬ್ಬ ಸಹೋದರಿಯಾಗಿ ಬಂದಿರಕತ್ತಂತ ತಮಗೆಲ್ಲರಿಗೂ ಕೂಡ ವಂದಿಸಿ ಸರ್ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್.